ತುಳುನಾಡಿನಲ್ಲಿ ಆಟಿ ತಿಂಗಳಿಗೆ ವಿಶೇಷ ಮಹತ್ವ ಇದೆ. ಸಂಕಷ್ಟದ ತಿಂಗಳ ಆಚಾರ ವಿಚಾರಗಳನ್ನು ಇವತ್ತಿನ ಯುವ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಜೈಶಂಕರ್ ಮಿತ್ರ ಮಂಡಳಿ, ಜೈಶಂಕರ್ ಮಾತೃ ಮಂಡಳಿ, ತಿರುವೈಲು ವಾಮಂಜೂರು ಸಂಘಟನೆಯ ಕೆಸರಡೊಂಜಿ ದಿನ ಕಾರ್ಯಕ್ರಮದ ಝಲಕ್ ಇಲ್ಲಿದೆ. ಮೈತುಂಬ ಕೆಸರನ್ನು ಮೆತ್ತಿಕೊಂಡು ಕುಣಿಯುತ್ತಾ ಸಂಭ್ರಮಿಸುವ ಇವ ಪಡೆಯನ್ನ ಕಾಣುವುದೇ ಸಂತಸ. ಎಡವಿ ಬೀಳುತ್ತಾ ಕೆಸರಳು ಆಡುತ್ತಾ ಕುಣಿತು ಕುಪ್ಪಳಿಸುವ ಪುಟಾಣಿಗಳ ಕಲರವ ಬಲು ಚಂದ. ತುಳುನಾಡ ಆಟಿ ತಿಂಗಳ ವಿಶೇಷ ಖಾದ್ಯಗಳನ್ನು ಸವಿದು ಬಾಯಿ ಚಪ್ಪರಿಸಿದ ತುಳುವರು. ಇದು ಜೈಶಂಕರ್ ಮಿತ್ರ ಮಂಡಳಿ, ಜೈಶಂಕರ್ ಮಾತೃ ಮಂಡಳಿ, ತಿರುವೈಲು ವಾಮಂಜೂರು ಸಂಘಟನೆಯ ಕೆಸರಡೊಂಜಿ ದಿನದ ಕಾರ್ಯಕ್ರಮದ ವೈಭವ. ಹಿಂದಿನ ಕಾಲದಲ್ಲಿ ತುಳುನಾಡಿನ ಅತ್ಯಂತ ಸಂಕಷ್ಟದ ತಿಂಗಳೆಂದರೆ ಅದು ಆಟಿ ತಿಂಗಳು. ಈ ತಿಂಗಳಲ್ಲಿ ನೈಸರ್ಗಿಕವಾಗಿ ಸಿಗುವ ವಸ್ತುಗಳೇ ಮಿಷ್ಟಾನ್ನ ಭೋಜನ. ಅಂತೆಯೇ ಕೃಷಿ ಚಟುವಟಿಕೆಯು ಗರಿಗೆದರುವ ತಿಂಗಳು. ಆದರೆ ಆ ಕಾಲವಿಂದು ಉರುಳಿದೆ. ಆಧುನಿಕ ತಿಂಗಳಲ್ಲಿ ಕೃಷಿ ಚಟುವಟಿಕೆಯ ಪಠ್ಯದ ಭಾಗವಾಗ್ತಾ ಇದೆ. ಆದರೆ ಮಕ್ಕಳಿಗೆ ಅನಾದಿ ಕಾಲದ ಸಂಸ್ಕೃತಿಯನ್ನ ಪರಿಚಯಿಸುವ ನಿಟ್ಟಿನಲ್ಲಿ ವಾಮಂಜೂರು, ತಿರುವೈಲಿನ ಜೈಶಂಕರ್ ಮಿತ್ರ ಮಂಡಳಿ, ಜೈಶಂಕರ್ ಮಾತೃ ಮಂಡಳಿ ಸಂಸ್ಥೆಯವರು ಕೆಸರಡೊಂಜಿ ದಿನ, ಆಟಿಡೊಂಜಿ ದಿನ ಎಂಬ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದರು. ಮಕ್ಕಳಿಗೆ, ಹಿರಿಯರಿಗೆ, ಮಹಿಳೆಯರಿಗೆ ಕೆಸರಿನಲ್ಲಿ ವಿವಿಧ ಕ್ರೀಡಾಕೂಟವನ್ನ ಆಯೋಜಿಸಲಾಗಿತ್ತು. ಕೆಸರುಗದ್ದೆಯಲ್ಲಿ ಇಳಿದ ಪುಟ್ಟ ಪುಟ್ಟ ಮಕ್ಕಳು ಕೆಸರಳು ಆಡುತ್ತಾ ಪರಸ್ಪರ ಎರಚುತ್ತಾ ಕುಣಿದು ಕುಪ್ಪಳಿಸಿದ್ರು. ಆಟೋಟದಲ್ಲಿ ಭಾಗವಹಿಸಿ ಗೆದ್ದು ಬೀಗುತ್ತಾ ಸಂಭ್ರಮಿಸಿದ್ರು. ಹಿರಿಯರು ತಮ್ಮ ವಯಸ್ಸನ್ನ ಮರೆತು ಯುವಕರಂತೆ ಮಕ್ಕಳಂತೆ ಸಂಭ್ರಮಿಸಿದ್ರು. ಮಿತ್ರ ಮಂಡಳಿ ಸುಮಾರು ವರ್ಷಗಳ ಗಂಗಾಯಾಮಿನ ನೇತೃತ್ವದ ಕೆಲವಾರು ಕಾರ್ಯಕ್ರಮ ಅಂತ ಅಂಚ ಇಂಚೋಕು ಜೋಕುಲೆಗೆ ಬೊಕ್ಕ ಜವಣಿಯರಿಗೆ ಪೂರ ಕೆಸರು ಪಂಡ ತುಂಬನೆಟ್ಟೆ ಪೂರ ಸಾಗೋಲೆ ಒಂದಿತ್ತು ಮಾತಿರ್ಲ ಕೆಸರು ತಕ್ಕಲಿ ಕೆಸರು ಡಿತ್ತಿನ ಹೆಚ್ಚಿನ ಬೊಕ್ಕಲ ಅಪ್ಪೆ ನಿರಕರೆ ಮಾತಾಡಲಿ ಎವರು ಕೈ ಕಂಜಿ ಪೂರ ಇತ್ತದು ಮೊತ್ತ ಸಾಗೋಲ್ ತಕ್ಕಲಿ ಆಂಡ ಈ ಸಾಗೋಲಿಕ್ಕೆ ಒಂದು ನಿಕ್ಲ ಮೂರು ತೊಂದುಲಾರು ಮಣ್ಣು ದಿಗ್ತದೆ ಸೈಟ ಒಂದುಂಡು ಆಂಡ ಈ ಪೊರ್ತುಡ್ಲ ಜವಣಿ ಜೋಕ್ಲೆ ಪೂರ ಕೆಸರದ ಮಾತು ದಾದ ಗೊತ್ತಾವಡು ಆಟಿದ ತೆನಸು ಪೂರ ಎಂಜ ಗೊತ್ತಾವಡು ಪಂಪಿನ ವಿಚಾರ ಈ ಒಂದು ಮಾತ್ರ ಮಂಡಳಿ ಬೊಕ್ಕ ಜೈಶಂಕರ್ ಮಾತ್ರ ಮಂಡಳಿ ಸೇರ್ದು ಮಲ್ದಿನಿ ಐದಾತ್ರ ಹೆಚ್ಚಿನ ಜನಗಳ ಪ್ರೋತ್ಸಾಹ ತಿಕ್ಕದಿನಿ ಜೋಕುಲ್ಲ ಬಾರಿ ಕೊರ್ಲುಡು ಕೆಸರಡು ಬಂದಿಲ್ಲ ದುಮ್ಮೊಂಜಿ ಕಾಲುಡು ಗಾಯ ಪೂರ ಆಂಡ ಇಂಚಿನ ಕೆಸರಡು ಜಾತದ ಗೋಪುನಾಗ ಗಜ್ಜಿ ಪುಡಿ ಕೆಲಪೂರ ಇತ್ತಂದ ಗುಣ ಹೊಂದಿತ್ತು ಆಂಡ ಇನಿತ ಕಾಲೋಡು ಆಧುನಿಕ ಕಾಲೋಡು ನಮ್ಮ ರಾಸಾಯನಿಕ ಮತ ಪಾಡ್ದು ಮಣ್ಣು ಪುರಾಲಾದು ಇತ್ತ ಗಾಯ ಜಾತನ್ನ ಸಪ್ತಿಕ ಮಾತು ಅಂಚ ನಮ್ಮ ಏತು ಮುಂದುವರಿಯೋಣ ಆತ ಆರೋಗ್ಯ ಆಲ ಒಂದು ಐದಾತ್ರ ಇಂಚಿನ ಪುರ ಕಾರ್ಯಕ್ರಮ ನಮ್ಮ ತುಳುನಾಡು ಹೆಚ್ಚಿನ ನಡ್ತೊಂದು. ಆಟಿ ಊಟೋಪಚಾರದಲ್ಲಿ 20ಕ್ಕೂ ಹೆಚ್ಚು ಬಗೆಯ ಪಲ್ಯ, ಖಾದ್ಯ ಪದಾರ್ಥಗಳಿದ್ವು. ಸೋಜಿ, ತಿಮರ ಚಟ್ನಿ, ತೇಟ್ಲ ಪದಂಗಿ, ಜೀಗುಜ್ಜೆ ಪದಂಗಿ, ತೊಜಂಕ ಪಲ್ಯ, ಕುಡುತ್ತ ಚಟ್ನಿ, ಪೆಲಕಾಯಿ ಗಾರಿಗೆ, ಪೆಲಕಾಯಿ ಗಟ್ಟಿ, ಕಡ್ಲೆ ಬಲ್ಯಾರ್, ಕೋರಿದ ಪಚ್ಚೆ ಗಜಿಪು, ಪತ್ರೊಡೆ, ಮರುವೈ ಸುಕ್ಕ, ಶೀರಾ, ನುಂಗಿಲ್ ಚಟ್ನಿ, ಕುಕ್ಕುದ ಚಟ್ನಿ, ಇರತಗಟ್ಟಿ, ಮಣ್ಣಿ, ಕಜಬಿಳೆ ಅಕ್ಕಿನೊಪ್ಪು ಹೀಗೆ ಬಗೆ ಬಗೆಯ ಖಾದ್ಯಗಳು ಆಟಿಡೊಂಜಿ ದಿನಕ್ಕೆ ಸಾಕ್ಷಿಯಾಗಿದ್ವು. ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ಥಳೀಯ ಹಿರಿಯ ವ್ಯಕ್ತಿಗಳಾದ ಲಿಂಗಪ್ಪ ಸಾಲ್ಯಾನ್, ಜಯಂತಿ ದೇವಸ, ಜಾನಕಿ ಬುಂಡಂತಿಲ, ದೇವಕಿ ತಿರುವೈಲು ಹಾಗೂ ಜೈಶಂಕರ್ ಮಾತೃ ಮಂಡಳಿಯ ಅಧ್ಯಕ್ಷೆ ಪುಷ್ಪಾ ಆರ್ ಸೇರಿ ಕಳಸಿಯಲ್ಲಿದ್ದ ತೆಂಗಿನ ಹಿಂಗಾರ ಅರಳಿಸುವ ಮೂಲಕ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಳೆದ ಹಲವಾರು ವರ್ಷಗಳಿಂದ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ದಿವಂಗತ ಗಂಗಯ್ಯ ಅಮೀನ್ ಸ್ಮರಣಾರ್ಥವಾಗಿ ಆಟಿಡೊಂಜಿ ದಿನ, ಕೆಸರಡೊಂಜಿ ದಿನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತಾ ಇದೆ. ಸದಾ ಉದ್ಯೋಗ, ಶಿಕ್ಷಣ ಹೀಗೆ ಬ್ಯುಸಿಯಾಗುತ್ತಿದ್ದ ಮನಸ್ಸುಗಳು ಕೆಸರು ಗದ್ದೆಗೆ ಇಳಿದು ಸಂಭ್ರಮಿಸಿದ್ದು ವಿಶೇಷವಾಗಿತ್ತು. ಮನೆ ತರ ಎಲ್ಲ ಮನೆ ತರ ಸದಸ್ಯರ ತರ ಎಲ್ಲರೂ ಕೂಡ ನಾವು ಬಂದು ಒಟ್ಟಾಗಿ ಇವತ್ತು ಕೆಸರಡೊಂಜಿ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ತುಂಬಾ ಖುಷಿ ಆಗ್ತಾ ಉಂಟು. ಅಂದ್ರೆ ನಮ್ಮ ಪೂರ್ವಜರು ನಮಗೆ ಬಿಟ್ಟು ಹೋದಂತಹ ನಮ್ಮ ಈಗಿನ ಪೀಳಿಗೆಗೆ ಅನ್ನ ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ ಅಂತ ಹೇಳುವಂತಹ ಒಂದೇ ಒಂದು ವಿಷಯ ಗೊತ್ತಿಲ್ಲ. ಅವರಿಗೆ ಗದ್ದೆ ಉಳಿದು ಅದರಿಂದ ಭತ್ತದಲ್ಲಿ ನಾಟಿ
ಆಮೇಲೆ ಪೈರು ಬೆಳೆದಾದ್ಮೇಲೆ ಭತ್ತ ತೆಗೆದು ಅದರಿಂದ ಅಕ್ಕಿ ಬರುವುದು ಅಂತೇಳಿ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ. ಹಾಗೆ ಇವತ್ತಿನ ದಿನದಲ್ಲಿ ಪ್ರತಿಯೊಂದು ಮನೆಯಿಂದ ನಾವು ಒಂದೊಂದು ತರದ ಮೊದಲು ಆಟಿ ಟೈಮಲ್ಲಿ ಮಾಡ್ತಿದ್ದಂತಹ ತಿನಿಸನ್ನು ತಂದು ಎಲ್ಲರಿಗೂ ಕೂಡ ನಮ್ಮ ಊರಿನ ಜನರಿಗೆ ಗುಣಪಡಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಖುಷಿ ಆಗ್ತಾ ಉಂಟು. ಮುಂದಿನ ಪೀಳಿಗೆಗೆ ಇದು ಒಂದು ಮಾದರಿಯಾಗಲಿ ಅಂತೇಳಿ. ಗ್ರೌಂಡ್ ಹೋಗಿದ್ದ ಒಂದು ಕೆಸರು ಗೊಬ್ಬರ ಕೆಸರು ಗೊಬ್ಬರ ನೆರದಿತ್ತೇವೆ ಮೂಲ ಪ್ರೀತಿ ಜಯಶಂಕರ್ ಮಿತ್ರ ಕೆಸರು ಒಂದು ಅಂತಿದೆ ಗೊಬ್ಬರ ಶೋಕ್ ಹಾಕೊಂಡು ಒಕ್ಕ ಆಟಿದ ಪತ್ರಾಡ್ಯ ಧ್ವಜಂಗದ ಕಜಿಪ್ಪು ಪುರ ಶೋಕ್ ಹಾಕ್ಬಿಡ್ತೀನಿ ಶೋಕ್ ಹಾಕ್ಬಿಟ್ಟು ಹೊರವರ ಮತ್ತೆ ತಿಂತೇನೆ ವರ್ಷ ಗೊರ ಜಾಸ್ತಿ ಮನ್ಪೂಜೆ ಈ ಸಲ ಮಂಚಿದ್ದೆ ನನ್ನ ಮನ್ಪೂಜ. ನೂರಾರು ಮಂದಿ ಕೆಸರುಗದ್ದೆಯಲ್ಲಿ ಆಡುತ್ತಾ ಸಂಭ್ರಮಿಸುವುದರ ಜೊತೆಗೆ ಆಟಿ ಖಾದ್ಯಗಳನ್ನ ಸವಿದ್ರು. ತಿರುವೈಲು ಭಾಗದ ಪ್ರತಿ ಮನೆಯಲ್ಲಿ ತಯಾರಿಸಲಾದ ಖಾದ್ಯಗಳನ್ನ ಕಾರ್ಯಕ್ರಮದಲ್ಲಿ ಹಂಚಲಾಗಿತ್ತು. ತುಳುನಾಡ ಸಂಸ್ಕೃತಿಯನ್ನ ಯುವ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ತಿರುವೈಲಿನ ಜಯಶಂಕರ್ ಮಿತ್ರ ಮಂಡಳಿ, ಮಹಿಳಾ ಮಂಡಳಿ ಜಂಟಿಯಾಗಿ ಆಯೋಜಿಸಿದ ಕಾರ್ಯಕ್ರಮ ಎಲ್ಲರ ಮನಸೆಳೆಯಿತು. ಅಹಮದ್ ಬಾಬಾ ಮಂಜೂರು, ದೈಜಿವಲ್ 24/7.